ಶಿಕ್ಷಣಾಧಿಕಾರಿ ಲೋಕೇಶ್ ಅವರು ಕೂಡ ಇಲ್ಲಿ ಹಾಜರಿದ್ದಾರೆ. ಹಾಗೆ ಇಲ್ಲಿ ನೆರೆದಿರುವಂತ ಎಲ್ಲರಿಗೂ ನನ್ನ ಮನದಾಳದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈಗ ಕಾರ್ಯಕ್ರಮದ ಮೊದಲನೆಯ ಹಂತದಲ್ಲಿ ಸರ್ವಧರ್ಮ ಪ್ರಾರ್ಥನೆ ನಮ್ಮ ರಾಮಕೃಷ್ಣ ಪ್ರೌಢಶಾಲೆಯ ಮಕ್ಕಳಿಂದ. रघुपति राघव राजा राम पतित पावन सीताराम ईश्वर अल्लाह तेरे नाम सबको सन्मति दे भगवान ईश्वर अल्लाह तेरे नाम सबको सन्मति दे भगवान. ಇವತ್ತಿನ ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ಭಾಷಣವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ ಲೋಕೇಶ್ ಅವರು ನಿರ್ವಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಎಲ್ಲರಿಗೂ ಗಾಂಧಿ ಜಯಂತಿಯ ಶುಭಾಶಯಗಳು. ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ಮುಂಭಾಗ ಇರುವ ವಿದ್ಯಾರ್ಥಿಗಳು ಮತ್ತು ನಾಗರಿಕರು, ಇವತ್ತು ದೇಶಾದ್ಯಂತ ಗಾಂಧಿ ಜಯಂತಿಯ ದಿನಾಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ. ಗಾಂಧಿಯವರು ಈ ದೇಶದ ಬಾಪು ಆಗಿದ್ದರು. ಜೊತೆಗೆ ಈ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಇಡೀ ವಿಶ್ವದಲ್ಲೇ ಅಹಿಂಸಾತ್ಮಕವಾಗಿ ಒಂದು ದೇಶಕ್ಕೆ ಸ್ವಾತಂತ್ರ್ಯವನ್ನು ಗಳಿಸಿಕೊಂಡಂಥ ದೊಡ್ಡ ಕೀರ್ತಿ ಮಹಾತ್ಮ ಗಾಂಧೀಜಿಯವರಿಗೆ ಸಲ್ಲಿಸುತ್ತೆ. ಯಾಕೆಂದರೆ ಇವತ್ತು ವಿಶ್ವದಲ್ಲಿ ಅದೆಷ್ಟೋ ಕ್ರಾಂತಿಗಳಾಗಿದ್ದೇವೆ ಸ್ವಾತಂತ್ರ್ಯಕ್ಕೋಸ್ಕರ. ಫ್ರಾನ್ಸಿನ ಮಹಾಕ್ರಾಂತಿ ಇರ್ಬೋದು, ಅಮೇರಿಕ ಕ್ರಾಂತಿ ಇರ್ಬೋದು, ಇವೆಲ್ಲ ರಕ್ತ ಸಹಿತ ಕ್ರಾಂತಿ ಆಗಿದ್ದಾವೆ. ಆದರೆ ಈ ದೇಶಕ್ಕೆ ರಕ್ತ ರಹಿತವಾಗಿ ಅಹಿಂಸಾತ್ಮಕವಾಗಿ ಹೋರಾಡಿ ನಮಗೆ ಸ್ವಾತಂತ್ರ್ಯ ಗಳಿಸಿಕೊಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದು ಮಹಾತ್ಮ ಗಾಂಧೀಜಿಯವರು. ಅವರ ಆಶಯ ಏನಪ್ಪ ಅಂದರೆ ಈ ದೇಶ ರಾಮರಾಜ್ಯವಾಗಬೇಕು ಅನ್ನೋದು ಆಸೆ ಇತ್ತು ಅವ್ರಿಗೆ. ಎಲ್ಲರೂ ಸುಖವಾಗಿರಬೇಕು, ಎಲ್ಲರೂ ಖುಷಿಯಾಗಿರಬೇಕು, ಜಾತಿ ಮತ ಪಂಥ ಯಾವುದಕ್ಕೂ ಮಾನ್ಯತೆ ಕೊಡೋದು ಎಲ್ಲರೂ ಬಂದು ನಾವೆಲ್ಲ ಭಾರತೀಯರಂತ ತಿಳಿಸಿಕೊಟ್ಟಿದ್ದು ಮಹಾತ್ಮ ಗಾಂಧೀಜಿಯವರು. ಆ ನಿಟ್ಟಿನಲ್ಲಿ ಅವರ ಆದರ್ಶ, ಅವರ ತತ್ವಗಳು ಏನಿದ್ದಾವೆ ಅವು ನಿಜಕ್ಕೂ ನಮ್ಮ ಯುವ ಪೀಳಿಗೆಗೆ, ನಮ್ಮ ನಾಗರಿಕರಿಗೆ, ಮುಂದಿನ ಪೀಳಿಗೆಗೆ ದಾರಿದೀಪ ಅಂತ ನಾವು ಭಾವಿಸ್ತೀವಿ. ಅವರ ಹಲವಾರು ಕೃತಿಗಳು ಗ್ರಂಥಾಲಯಗಳಲ್ಲಿ ಲಭ್ಯ ಇದೆ. ಆ ಗ್ರಂಥಾಲಯಗಳನ್ನ ತಾವು ಒಂದ್ಸರಿ ವಿದ್ಯಾರ್ಥಿಗಳು ಓದಬೇಕು. ಜೊತೆಗೆ ಈ ದೇಶಕ್ಕೆ ಅಮೂಲ್ಯವಾದ ಸಹಕಾರವನ್ನು ನೀಡಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅವರದೇ ಆದಂಥ ಛಾಪನ್ನು ಹಾಕಿ ಸ್ವಾತಂತ್ರ್ಯ ಕೊಡುವಲ್ಲಿ ಪ್ರಮುಖ ಪಾತ್ರ ಅವ್ರದ್ದಿತ್ತು. ಜೊತೆಗೆ ಅವರ ಮಕ್ಕಳನ್ನ ಪ್ರೀತಿಸ್ತಾ ಇದ್ರು, ದೀನ ದಲಿತರನ್ನ ಪ್ರೀತಿಸ್ತಾ ಇದ್ರು. ಅವರ ಉದ್ಧಾರಕ್ಕೋಸ್ಕರ ಹಲವಾರು ಕಾರ್ಯಕ್ರಮಗಳನ್ನ ಅವತ್ತಿನ ಕಾಲದಲ್ಲೇ ತಂದಿದ್ರು. ನಿಮಗೆ ಗೊತ್ತಿದೆ 1934 ಪುತ್ತೂರಿಗೆ ಬಂದು ಹೋಗಿದ್ರು ಅಂತ ನಿಮಗೆ ಗೊತ್ತಿದೆ. ಪುತ್ತೂರಿಗೆ ಬಂದಾಗ, ಸುಳ್ಯಕ್ಕೆ ಬಂದಾಗ ನಾನೆಲ್ಲ ಓದಿದ್ದು ಅವ್ರಿಗೆ 2-3 ಚಿನ್ನದ ಸರಗಳನ್ನ ಉಡುಗೊರೆಯಾಗಿ ಕೊಟ್ಟಿದ್ರಂತೆ. ಆ ಚಿನ್ನದ ಸರಗಳನ್ನ ಲಾಸ್ಟಲ್ಲಿ ಅವ್ರು ವಾಪಸ್ ಕೊಟ್ರಂತ. ಯಾವುದೋ ದಲಿತಕೆರೆಗೆ ಹೋದಾಗ ಅಲ್ಲಿ ಬಾವಿ ಇರಲಿ, ಕುಡಿಲಿಕ್ಕೆ ನೀರಿರಲಿಲ್ಲ ಅಂತ ತಿಳಿದು ಬಂತು. ನಂತರ ಅದೇ ಚಿನ್ನದ ಸರಗಳನ್ನ ವಾಪಸ್ ಕೊಟ್ಟು ಅಲ್ಲಿ ಬಾವಿ ತೋರಿಸಿ ಅಂತ ಹೇಳಿ ಪತ್ರ ಬರೆದು ಹೋಗಿದ್ರಂತೆ. ಸೊ ಹಾಗಾಗಿ ಅವತ್ತಿನ ದಿನದಲ್ಲೇ ಗಾಂಧೀಜಿಯವರ ಕನಸು ಏನಾಗಿತ್ತು? ಹಳ್ಳಿಗಳ ನಾಡು, ಹಳ್ಳಿಗಳ ದೇಶ, ಹಳ್ಳಿಗಳ ಉದ್ಧಾರ ಆಗಬೇಕು. ಹಳ್ಳಿಗಳ ಉದ್ಧಾರ ಆದರೆ ಖಂಡಿತ ಈ ದೇಶ ಉದ್ಧಾರ ಆಗುತ್ತೆ ಅಂತ ಅವರು ಕನಸಿದ್ರು. ಹಾಗಾಗಿ ನಾವು ಇವತ್ತು ಭವ್ಯ ಭಾರತವನ್ನು, ಬಲಿಷ್ಠವಾದ ರಾಷ್ಟ್ರವನ್ನು ನಿರ್ಮಾಣ ಮಾಡುವಲ್ಲಿ ಎಲ್ಲರ ಸಹಕಾರ ಅಗತ್ಯ ಅಂತ ಹೇಳ್ತಾ ಇವತ್ತಿನ ದಿನ ಅವ್ರನ್ನ ನೆನೆಸ್ಕೋತಾ ಇದ್ವಿ, ಅವ್ರಿಗೆ ಗೌರವವನ್ನು ಕೊಡ್ತಾ ಇದ್ವಿ. ಇನ್ನೊಮ್ಮೆ ಗಾಂಧಿ ಜಯಂತಿ ಶುಭಾಶಯಗಳನ್ನ ನಮ್ಗೆ ಹೇಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಆಶಿಸಿ 2 ಮಾತನ್ನು ಮುಗಿತಾರೆ. ಅಹಿಂಸಾ ತತ್ವದಿಂದ ಹೋರಾಡಿದ ಗಾಂಧೀಜಿಯವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರಿದಂತಹ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿ ಲೋಕೇಶ್ ಅವರಿಗೆ ವಂದನೆಗಳು. ಹಾಗೆ ಈಗ ಸರ್ಕಲ್ ಇನ್ಸ್ಪೆಕ್ಟರ್ ಆದ ಜಾನ್ಸನ್ ಡಿಸೋಜ್ ಅವರು ನಮ್ಮ ಮುಂದೆ. ಎಲ್ಲರಿಗೂ ಗಾಂಧಿ ಜಯಂತಿಯ ಶುಭಾಶಯಗಳನ್ನು ಕೋರ್ತೇನೆ. ನಾನು ವಿಶೇಷವಾಗಿ ಹೇಳಬೇಕಂದ್ರೆ, ಇತ್ತೀಚಿನ ದಿನಗಳಲ್ಲಿ ನಮ್ಮ ಯುವ ಪೀಳಿಗೆಗೆ ನಮ್ಮ ಮಹಾತ್ಮ ಗಾಂಧೀಜಿಯವರ ತತ್ವ, ನೀತಿ, ನಿಯಮಗಳನ್ನು ಅವರು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಮುಂದಿನ ದೇಶದ ಒಂದು ಒಳ್ಳೆಯ ಪ್ರಜೆ ಆಗಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನಮಗೆಲ್ಲರಿಗೂ ಇನ್ನೊಮ್ಮೆ ಗಾಂಧಿ ಜಯಂತಿ ಶುಭಾಶಯಗಳನ್ನು ಕೊಡ್ತಾ ನಾನು ಮಾತನ್ನು ಮುಗಿಸ್ತೇನೆ. ಜೈ ಕರ್ನಾಟಕ. ಗಾಂಧೀಜಿಯವರ ತತ್ವಗಳನ್ನು ಜೀವನದಲ್ಲಿ ಪಾಲಿಸಿಕೊಳ್ಳಿ ಎಂದು ಹೇಳಿದಂಥ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಅವರಿಗೆ ವಂದನೆಗಳು. ಹಾಗೆ ನಮ್ಮ ಮುಂದೆ ಈಗ ಸೂತ್ರಬೆಟ್ಟು ಜಗನ್ನಾಥ ರೈ ಅವರು. ಇಲ್ಲಿರತಕ್ಕಂಥ ಎಲ್ಲ ಇಲ್ಲಿ ಭಜನೆಯನ್ನು ಮಾಡಿದಂಥ ವಿದ್ಯಾರ್ಥಿಗಳಿಗೆ ಹಾಗೂ ಸೇರಿದಂಥ ಎಲ್ಲ ಇಲ್ಲಿ ಸೇರಿದಂಥ
ದೇಶಾಭಿಮಾನಿಗಳು. ಇದು ಒಂದೇ ಮಾತಲ್ಲಿ ಯಾಕೆ ಹೇಳ್ತೇನೆ ಅಂದರೆ, ಗಾಂಧೀಜಿ ಎಂಬಂಥ ಒಂದು ವ್ಯಕ್ತಿಯ ಎದುರು ಎಲ್ಲರೂ ಸಮಾನರು ಎಂಬಂಥ ಅವರೆಲ್ಲರನ್ನೂ ಏಕರೀತಿಯಲ್ಲಿ ಕಂಡಿದ್ದಾರೆ. ಅದೇ ರೀತಿಯಲ್ಲಿ ನಾವು ಇವತ್ತು ಬಹಳಷ್ಟು ಒಂದು ಪ್ರಶ್ನೆಯನ್ನು ನಮ್ಮಲ್ಲಿ ನಾವು ಮಾಡ್ಕೊಳ್ಬೇಕಾಗುತ್ತೆ. ಮಹಾತ್ಮ ಗಾಂಧೀಜಿಯ ಬಗ್ಗೆ ನಮಗೆ ಮಾತಾಡುವಂಥ ಯೋಗ್ಯತೆ ಇದೆಯಾ, ಅಥವಾ ಅವರ ಬಗ್ಗೆ ಯಾವ ರೀತಿ ನಾವು ಮಾತಾಡ್ಬೋದು ಎಂಬಂಥ ಒಂದು ಪ್ರಶ್ನೆಯನ್ನ ಪ್ರತಿಯೊಬ್ಬ ನಾಗರಿಕ, ನಾವು ಭಾರತದ ನಾಗರಿಕರು ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳುವ ಮೂಲಕ ತಿಳ್ಕೊಂಡ್ರೆ ಬಹಳಷ್ಟು ಒಳ್ಳೆಯದು. ಯಾಕೆಂದರೆ ಅವರು ಅಹಿಂಸಾವಾದವಿರಲಿ, ಅಥವಾ ಪ್ರಾಮಾಣಿಕತೆ ಇರಲಿ, ಅಥವಾ ಸಮಾಜದಲ್ಲಿರುವಂಥ ಎಲ್ಲರನ್ನ ಸಮಾನವಾಗಿ ಕಾಣುವಂಥ ವ್ಯವಸ್ಥೆ ಇರಲಿ, ಅಥವಾ ಸರಳತೆ ಇರಲಿ, ಇವತ್ತಿನ ಸಮಾಜದಲ್ಲಿ ನಾವು ಅತ್ಯಂತ ವೈಭವಪೂರಿತವಾದಂಥ, ಅದೇ ರೀತಿ ಒಂದು ರೀತಿ ಆಡಂಬರದ ಜೀವನವನ್ನು ನಡೆಸ್ತಾ ಇದ್ದೇವೆ. ಇವತ್ತು ಅದೇ ರೀತಿ ಸಮಾಜದಲ್ಲಿರುವಂಥ ಎಲ್ಲ ಕೆಟ್ಟ ಚಟಗಳು ನಮ್ಮ ಪ್ರತಿಯೊಬ್ಬರನ್ನು, ನಾನು ಸೇರಿ ಹೇಳುವಂಥದ್ದು, ಪ್ರತಿಯೊಬ್ಬರು ಅದರ ಹಿಂದೆ ಗುಲಾಮರಾಗಿ ಹೋಗುವಂಥ ವ್ಯವಸ್ಥೆ ಆಗ್ತದೆ. ಅದನ್ನೆಲ್ಲ ಬಿಟ್ಟು ಗಾಂಧೀಜಿ ಕೊಟ್ಟಂತ ಒಂದು ಭಗವದ್ಗೀತೆಯ ರೀತಿಯಲ್ಲಿ ಅವರು ಕೊಟ್ಟಂತ ಸಮಾಜವಾದ, ಸಮಾನ ರೀತಿ, ಅದೇ ರೀತಿ ಈ ದೇಶಕ್ಕೆ ಎಲ್ಲರಿಗೆ ಬೇಕಾಗಿ ಕೊಟ್ಟಂತ ಏನು ಸ್ವಾತಂತ್ರ್ಯ, ಇದನ್ನೆಲ್ಲರನ್ನ ನಾವು ಪ್ರಾಮಾಣಿಕವಾಗಿ ಉಳಿಸುವಂತಹ ಕೆಲಸವನ್ನು ಮಾಡುತ್ತಾ ಅವರಿಗೆ ನಮ್ಮ ಏನು ದೇಣಿಗೆ ಇದೆ, ನಾವು ಅವರಲ್ಲಿರುವಂತಹ ಋಣ ಏನಿದೆ ಅದನ್ನು ತೀರಿಸುವ ಎಂಬಂತ ಮಾತನಾಡ್ತಾ ಎರಡು ಮಾತನ್ನು ಮುಗಿಸ್ತೇನೆ. ಒಂದೇ ಗಾಂಧೀಜಿಯ ತತ್ವವಾದ ಎಲ್ಲರೂ ಸಮಾನತೆಯಲ್ಲಿ ಇರಬೇಕು ಎಂಬುದನ್ನು ಹೇಳಿದಂತ ನಮ್ಮ ಜಗನ್ನಾಥ ರೈ ಇವರಿಗೆ ಧನ್ಯವಾದಗಳು. ಹಾಗೆ ಈಗ ಅಮಳ ರಾಮಚಂದ್ರ ಅವರು ಶುಭಾಶಯ ಕೋರಬೇಕಾಗಿ ವಿನಂತಿ. ಇಲ್ಲಿ ಸೇರಿದಂಥ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಗಾಂಧಿ ಜಯಂತಿಯ ಶುಭಾಶಯಗಳನ್ನು ಹಾರೈಸ್ತಾ, ಗಾಂಧಿ ಜಯಂತಿಯ ಈ ದಿನ ಗಾಂಧೀಜಿಯವರು ಪುತ್ತೂರಿಗೆ ಆಗಮಿಸಿ ಸ್ಪರ್ಶಿಸಿದಂತಹ ಈ ಗಾಂಧಿ ಕಟ್ಟೆಯ ಈ ಪುಣ್ಯ ನೆಲದಲ್ಲಿ ನಾವೆಲ್ಲ ಸೇರಿದ್ದೇವೆ. ಸತ್ಯ, ಅಹಿಂಸೆ ಮತ್ತು ಸತ್ಯಾಗ್ರಹಗಳು ಅನ್ನುವಂತಹ 3 ಅಸ್ತ್ರಗಳನ್ನು ಹಿಡಿದು ಇಡೀ ದೇಶದಲ್ಲಿ ಭದ್ರವಾಗಿ ನೆಲೆಯೂರಿದಂತಹ ಬ್ರಿಟಿಷರೆಂಬ ಸಾಮ್ರಾಜ್ಯಶಾಹಿಗಳನ್ನು ಇಲ್ಲಿಂದ ಕಾಲ್ ತೆಗೆದು ಹೋಗುವ ಹಾಗೆ ಮಾಡಿದಂತಹ ಗಾಂಧೀಜಿಯವರ ಸತ್ಯಾಗ್ರಹ, ಅವರ ಬದುಕು, ಅದು ಕೇವಲ ನಮಗೆ ಭಾರತೀಯರಿಗೆ ಮಾತ್ರ ಅಲ್ಲ, ಇಡೀ ವಿಶ್ವಕ್ಕೆ ಅದು ಒಂದು ಪ್ರೇರಣಾ ಶಕ್ತಿಯಾಗಿದೆ. ಕಾಣುವುದಕ್ಕೆ ಅತ್ಯಂತ ಬಡಕಲು ದೇಹ, ಕೈಯಲ್ಲಿ ಒಂದು ಕೋಲು, ಕೂದಲಿಲ್ಲದ ತಲೆ, ಒಬ್ಬ ಅರೆಬೆತ್ತಲೆ ಬೈರಾಗಿ ಅಂತ ಬ್ರಿಟಿಷರಿಂದ ಲೇವಡಿಗೊಳಗಾದಂತಹ ಒಬ್ಬ ವ್ಯಕ್ತಿ ಕೇವಲ ತಾನು ನಂಬಿದಂತಹ ಸತ್ಯ, ಧರ್ಮ, ನ್ಯಾಯ, ಅಹಿಂಸೆ ಅನ್ನುವ ಮಹಾ ಅಸ್ತ್ರಗಳನ್ನು ಹಿಡಿದು ಇಡೀ ವಿಶ್ವವೇ ನಿಬ್ಬೆರಗಾಗುವ ರೀತಿಯಲ್ಲಿ, ಇಡೀ ವಿಶ್ವವೇ ಪ್ರೀತಿಯಿಂದ ಗೌರವದಿಂದ ತಲೆಬಾಗುವಂತಹ ರೀತಿಯಲ್ಲಿ ಎದ್ದು ನಿಂತದ್ದು ಅದು ಭಾರತದ ಇತಿಹಾಸದ ಒಂದು ಸುವರ್ಣ ಅಧ್ಯಾಯ. ಗಾಂಧೀಜಿಯವರು ಕೇವಲ ಭಾರತಕ್ಕೆ ಮಾತ್ರ ಸ್ವಾತಂತ್ರ್ಯವನ್ನ ನೀಡುವುದಕ್ಕೆ ಹೋರಾಟ ಮಾಡಿದವರಲ್ಲ. ಅವರು ಭಾರತದಿಂದ ದಕ್ಷಿಣ ಆಫ್ರಿಕಾಕ್ಕೆ ಹೋಗಿ ಅಲ್ಲಿ ಏನು ವರ್ಣಭೇದ ನೀತಿ ನಡೀತಾ ಇತ್ತು, ಅಲ್ಲಿ ಏನು ಭಾರತೀಯರನ್ನ ತುಚ್ಛೀಕರಿಸ್ತಾ ಇದ್ರು ಅಲ್ಲಿನ ಬ್ರಿಟಿಷರು, ಅದರ ವಿರುದ್ಧ ಮೊದಲಾಗಿ ಧ್ವನಿ ಎತ್ತಿದವರು ಮಹಾತ್ಮ ಗಾಂಧೀಜಿಯವರು. ರೈಲಿನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾಗ ಪ್ರಥಮ ದರ್ಜೆಯ ಬೋಗಿಯಲ್ಲಿ ಕುಳಿತುಕೊಂಡು ಪ್ರಯಾಣ ಮಾಡುವಾಗ, ನೀನು ಯಾರು ಇಲ್ಲಿ ಕೂತ್ಕೊಳ್ಳಿಕ್ಕೆ, ನೀನು ಯಾರು, ಏನು ಕೀಳು ಮನುಷ್ಯ, ನೀನು ಯಾರು ಇಲ್ಲಿ ಕೂತ್ಕೊಳ್ಳಿಕ್ಕೆ ಅಂತ ಹೇಳಿ ಆ ರೈಲಿನಿಂದ ಅವರನ್ನ ಹೊರಕ್ಕೆ ತಪ್ಪಿದ ಬ್ರಿಟಿಷ್ ಅಧಿಕಾರಿಗಳ ದಾಷ್ಟ್ಯದ ವಿರುದ್ಧ, ಅವರ ವರ್ಣಭೇದ ನೀತಿಯ ವಿರುದ್ಧ ಇಡೀ ವಿಶ್ವವೇ ಕಣ್ಣು ಬಿಟ್ಟು ನೋಡುವ ಹಾಗೆ ಅವರು ಸತ್ಯಾಗ್ರಹವನ್ನು ಮಾಡಿ ಬ್ರಿಟಿಷರಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಇರುವಂತಹ ಭಾರತೀಯರಿಗೆ ನ್ಯಾಯವನ್ನ ಮಾಡಿಕೊಟ್ಟವರು. ಅದರ ನಂತರ ಅದೇ ಸಂದರ್ಭದಲ್ಲಿ ಭಾರತದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದ ಹಿಂಸಾತ್ಮಕ ಹೋರಾಟಗಳು ನಡೆಯುತ್ತಾ ಇದ್ದಾಗ, ಒಂದು ಕಡೆಯಿಂದ ಹಿಂಸಾತ್ಮಕ, ಇನ್ನೊಂದು ಕಡೆಯಿಂದ ಅಹಿಂಸಾತ್ಮಕ ಹೋರಾಟ ಆಗಬೇಕು ಅನ್ನುವಂತಹ ದ್ವಂದ್ವದಲ್ಲಿ ಭಾರತ ಇದ್ದಾಗ, ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬಂದು ಇಲ್ಲಿಯ ಸ್ವಾತಂತ್ರ್ಯದ ನೇತೃತ್ವವನ್ನು ಪಡೆದುಕೊಂಡು ಇಲ್ಲಿ ಅಹಿಂಸಾ ಸತ್ಯಾಗ್ರಹವನ್ನ ಸ್ಥಾಪನೆ ಮಾಡಿ ಆ ಮೂಲಕ ಭಾರತದಲ್ಲಿ ಪ್ರಜಾಪ್ರಭುತ್ವದ ಸ್ಥಾಪನೆಗೆ
ರಕ್ತ ಕ್ರಾಂತಿ ಇಲ್ಲದ ಒಂದು ಸ್ವಾತಂತ್ರ್ಯ ಚಳವಳಿಯನ್ನು ನಡೆಸಿದಂತಹ ಮಹಾನ್ ವ್ಯಕ್ತಿ ಮಹಾತ್ಮ ಗಾಂಧೀಜಿಯವರು. ಈ ಗಾಂಧೀಜಿಯವರ ಜಯಂತಿಯನ್ನು ನಾವಿಂದ ಆಚರಣೆ ಮಾಡ್ತಾ ಇದ್ದೇವೆ. ನಾವಿಂದ ಅವರ ತತ್ವದಲ್ಲಿ ನಡೀಬೇಕಾದ ಜವಾಬ್ದಾರಿ ಮೊದಲನೇದಾಗಿ ಭಾರತೀಯರಾದ ನಮಗೆಲ್ಲರಿಗೂ ಇದೆ. ಇದು ನಮಗೆ ಶಕ್ತಿಯನ್ನು ನೀಡ್ತದೆ. ಗಾಂಧಿ ತತ್ವ ನಮಗೆ ಶಕ್ತಿಯನ್ನು ನೀಡ್ತದೆ. ಗಾಂಧಿ ತತ್ವ ನಮಗೆ ಅಹಿಂಸೆಯನ್ನು ನೀಡ್ತದೆ. ಗಾಂಧಿ ತತ್ವ ನಮಗೆ ಇಲ್ಲಿ ಒಂದು ಪ್ರೀತಿಯ ಬದುಕನ್ನು ನೀಡ್ತದೆ. ಆದ್ರಿಂದ ಇದೆಲ್ಲವನ್ನ ನಾವು ಬೆಳೆಸಿಕೊಂಡು ಅವರ ದಾರಿಯಲ್ಲಿ ಸಾಗುವ ಅಂತ ಹೇಳ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಗಾಂಧೀಜಿ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬಂತೆ ಬದುಕಿ ತೋರಿದ ನಮ್ಮ ಗಾಂಧೀಜಿಯ ಬಗ್ಗೆ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ ಅಮಳ ರಾಮಚಂದ್ರ ಇವರಿಗೆ ಧನ್ಯವಾದಗಳು. ವಕೀಲ ಸಂಘದ ಅಧ್ಯಕ್ಷರು ಜಗನ್ನಾಥ್ ಅವರಿದ್ದಾರೆ ಇಲ್ಲಿ. ಅವರು ಒಂದೆರಡು ಮಾತುಗಳನ್ನು ಆಡಬೇಕು ಕೇಳ್ಕೊಳ್ತಾ ಇದ್ದಾರೆ. ಎಲ್ಲರಿಗೂ ಗಾಂಧಿ ಜಯಂತಿಯ ಶುಭಾಶಯಗಳು. ಲೋಕಮಾನ್ಯ ಗಾಂಧೀಜಿಯವರು ಪಾಶ್ಚಿಮಾತ್ಯರು ಭಾರತವನ್ನು ಗಾಂಧೀಜಿಯ ದೇಶ ಅಂತ ಹೇಳ್ತಾ ಇರುವಾಗಲೇ ಗಾಂಧೀಜಿಯ ಪ್ರಾಮುಖ್ಯತೆ ವಿಶ್ವ ಮಟ್ಟಕ್ಕೆ ಅವರ ಚಳುವಳಿ ಬಗ್ಗೆ ನಮಗೆ ಖಂಡಿತವಾಗಿಯೂ ಅದರ ಒಂದು ತೂಕ ಗೊತ್ತಾಗ್ಬೋದು. ಮಹಾತ್ಮ ಗಾಂಧೀಜಿಯವರು ಕೇವಲ ಅಹಿಂಸಾ ತತ್ವದಿಂದ ಭಾರತವನ್ನು ಬ್ರಿಟಿಷರ ದಾಸ್ಯದಿಂದ ಹೋಗಲಾಡಿಸಿದ್ದು ಪ್ರತಿಯೊಬ್ಬರಿಗೂ ಗೊತ್ತಿರುವಂತಹ ವಿಷಯ. ಮಹಾತ್ಮ ಗಾಂಧೀಜಿಯವರು ಹಾಗೆಯೇ ಸರಳತೆ ಮತ್ತು ಸ್ವಚ್ಛತೆಗೆ ಮಹತ್ವವನ್ನು ಕೊಡ್ತಾ ಇದ್ದರು. ಅಗರ್ಭ ಶ್ರೀಮಂತರಾದ ಇವರು ಬ್ಯಾರಿಸ್ಟರ್ ಆಗಿ ಐಷಾರಾಮಿ ಜೀವನ ಖಂಡಿತ ಸಾಗಿಸಬಹುದು. ಆದರೆ ಭಾರತದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಧುಮುಕಿದ ಅವರು ಸಾಮಾನ್ಯರಂತೆ ಬದುಕಿದರು. ವಿಶೇಷ ರೈಲು ಬೋಗಿಯಲ್ಲಿ ಕೂಡ ಪ್ರಯಾಣಿಸದೆ ಸಾಮಾನ್ಯ ಜನರೊಂದಿಗೆ ಸಾಮಾನ್ಯ ಬೋಗಿಯಲ್ಲಿ ಪ್ರಯಾಣಿಸಿ ದೇಶದಾದ್ಯಂತ ಒಂದು ಚಳುವಳಿಯನ್ನ ಮಾಡಿ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು. ಆ ಸ್ವಾತಂತ್ರ್ಯವನ್ನು ಉಳಿಸಿಕೊಡುವುದು ಕೂಡ ನಮಗೆ ನಮ್ಮ ಆದ್ಯ ಕರ್ತವ್ಯ ಅಂತ ಹೇಳುತ್ತಾ ಎಲ್ಲರಿಗೂ ಮತ್ತೊಮ್ಮೆ ಗಾಂಧಿ ಜಯಂತಿಯ ಶುಭಾಶಯಗಳು. ಹಾಗೆಯೇ ಶಾಸ್ತ್ರಿಯವರ ಹುಟ್ಟುಹಬ್ಬವು ಇವತ್ತು. ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೂಡ ಕೋರುತ್ತಾ ಅವಕಾಶಕ್ಕಾಗಿ ವಂದನೆಗಳು. ಜೈ ಹಿಂದ್. ಅಹಿಂಸಾ ತತ್ವದಿಂದ ಬ್ರಿಟಿಷರ ಆಳ್ವಿಕೆಯಿಂದ ನಮಗೆ ಮುಕ್ತಿ ಕೊಟ್ಟಂತಹ ಗಾಂಧೀಜಿಯವರ ಬಗ್ಗೆ ಒಂದೆರಡು ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ ವಕೀಲರ ಸಂಘದ ಅಧ್ಯಕ್ಷರು ಜಗನ್ನಾಥ ಇವರಿಗೆ ವಂದನೆಗಳು. ಈಗ ನಮ್ಮ ರಾಮಕೃಷ್ಣ ಶಾಲೆಯ ಮಕ್ಕಳಿಂದ ಭಜನಾ ಕಾರ್ಯಕ್ರಮ ನಡೆಯಲಿರುವುದು. हम
ಗಾಂಧಿಕಟ್ಟೆಗೆ ಮಾನ್ಯ ಸಹಾಯಕ ಆಯುಕ್ತರಾಗಿದ್ದಂಥ ಯುಬಿನ್ ಮೊಹಬಾತ್ರ ಅವರು ಆಗಮಿಸ್ತಾರೆ. ಅವರನ್ನು ಹೃತ್ಪೂರ್ವಕವಾಗಿ ನಾವು ಈ ಗಾಂಧಿಕಟ್ಟೆ ಸಮಿತಿ ಮತ್ತು ರಾಷ್ಟ್ರೀಯ ಹಬ್ಬಗಳ ಸಮಿತಿ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಿದ್ದೇವೆ. ಸರ್, ಎಲ್ಲ ಶುಭಾಶಯ ಅರ್ಪಿಸಿ ಆಯಿತು. ಗಾಂಧಿ ಭಜನಾ ಕಾರ್ಯಕ್ರಮ ಸರ್ವಧರ್ಮ ಪ್ರಾರ್ಥನೆ ಮಾಡಿದ್ದಾರೆ. ತಾವು ಈ ಒಂದು ಕಾರ್ಯಕ್ರಮದಲ್ಲಿ ಶುಭಾಶಯ ಕೋರಬೇಕಾಗಿ ವಿನಂತಿ ಮಾಡ್ತೇನೆ. ತಮ್ಮೆಲ್ಲರಿಗೆ ನಮಸ್ಕಾರ. 1869 ಇಂದಿನ ಅಕ್ಟೋಬರ್ 2ಗೆ ಶ್ರೀ ಮಹಾತ್ಮ ಗಾಂಧೀಜಿ ಅವರು ಜನಿಸಿದರು. ಸೊ ಇಂದಿನ ಬರೀ ಭಾರತ ವರ್ಷದಲ್ಲಿ ಅಲ್ಲ, ಇಡೀ ಪ್ರಪಂಚದಲ್ಲಿ ಗಾಂಧಿ ಜಯಂತಿ ಅಂತ ನಾವೇ ಆಚರಿಸ್ತೇವೆ. ಯಾಕೆ ಅಂತ ಹೇಳಿದರೆ ಮಹಾತ್ಮ ಗಾಂಧೀಜಿ ಅವರು ಬರೀ ನಮ್ಮ ಭಾರತ ವರ್ಷಕ್ಕೆ ಅಲ್ಲ, ಇಡೀ ಜಗತ್ತಿಗೆ ಒಂದು ಮಾದರಿ ನಾಯಕರು. ಯಾಕೆ ಅಂತ ಹೇಳಿದರೆ ಅವರು ಬರೀ ಒಂದು ವ್ಯಕ್ತಿ ಅಥವಾ ವ್ಯಕ್ತಿತ್ವ ಅಲ್ಲ, ಈ ಹಿಮ್ಸೆಲ್ಫ್ ಇಸ್ ಅ ಫಿಲಾಸಫಿ. ಗಾಂಧೀಜಿ ಇಸ್ ಅ ಫಿಲಾಸಫಿ ಅಂತ ಬಾರಾಕ್ ಒಬಾಮಾ ಅವರು USA ಎಕ್ಸ್ ಪ್ರೆಸಿಡೆಂಟ್ ಅವರು ಹೇಳಿದ್ದಾರೆ. ಯಾಕೆ ಅಂತ, ಬಿಕಾಸ್ ನಾವೇ ಈಗಾಗಲೇ ನಮ್ಮ ಸುತ್ತಮುತ್ತ ನೋಡಿದರೆ ಯಾರು ಅಧಿಕಾರಿಯಾಗಿರ್ತಾರೆ, ಯಾರು ರಾಜಕಾರಣಿ ಇರ್ತಾರೆ, ಯಾರು ದಾರ್ಶನಿಕರು ಇರ್ತಾರೆ, ಯಾರು ಡಾಕ್ಟರ್ ಇರ್ತಾರೆ, ಯಾರು ವಕೀಲರು ಇರ್ತಾರೆ. ಬಟ್ ಮಹಾತ್ಮ ಗಾಂಧೀಜಿ ಬಗ್ಗೆ ಹೇಳಿದರೆ ಅವರು ವಕೀಲರು, ಅವರು ಪ್ರಕೃತಿ ಸಂರಕ್ಷಣೆವಾದಿಯವರು, ಅವರು ಹೋರಾಟಗಾರರು, ಅವರು ರಾಜಕಾರಣಿಯವರು, ಅವರು ಸಾಮಾಜಿಕ ಸುಧಾರಕರು. ಒಂದೇ ವ್ಯಕ್ತಿ ಆದರೂ ಅವರು ಬೇರೆ ಬೇರೆ ಸುಮಾರು ಒಂದು ವ್ಯಕ್ತಿತ್ವವನ್ನು ಹೊಂದಿರುವಂಥ ವ್ಯಕ್ತಿತ್ವ ಹೇಳಿದರೆ ನಮ್ಮ ಗಾಂಧೀಜಿಯವರು. ಮತ್ತು ಗಾಂಧೀಜಿ ಬಗ್ಗೆ ಒಂದು 5 ನಿಮಿಷ ಒಳಗೆ ಮಾತಾಡಿ ಅವರ ಫಿಲೋಸಫಿ ಬಗ್ಗೆ, ಅವರ ವಿಚಾರಗಳ ಬಗ್ಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ನಮಗೆ 1 ವರ್ಷ ಬೇಕಾಗುತ್ತೆ ಇಡೀ ಒಂದು ಯುದ್ಧ ಆಗಿ ಮಾತಾಡಲಿಕ್ಕೆ ಮಹಾತ್ಮ ಗಾಂಧೀಜಿ ಬಗ್ಗೆ. ಯಾಕೆಂದರೆ ಗಾಂಧೀಜಿ ಮುಟ್ಟದೆ ಯಾವುದೂ ಕ್ಷೇತ್ರ ಇಲ್ಲ. ನಾವು ಇಕೋನಾಮಿಕ್ಸು, ಅರ್ಥನೈತಿಕ ಶಾಸ್ತ್ರ ಹೇಳಿದರೆ ಅವರು ಅದರ ಬಗ್ಗೆ ಕೂಡ ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ. ಅವರು ಸಾಮಾಜಿಕ ಸುಧಾರಣೆ ಬಗ್ಗೆ ವ್ಯಕ್ತಪಡಿಸ್ತಾರೆ. ನಮ್ಮೆಲ್ಲರಿಗೂ ಗೊತ್ತಿದೆ ದಲಿತ್ ಸಮಾಜದ ಒಂದು ಉತ್ಥಾನ ಆಗಲಿ ಅಂತ, ಮತ್ತು ಇಡೀ ನಮ್ಮ ಸಮಾಜದಲ್ಲಿ, ನಮ್ಮ ದೇಶದಲ್ಲಿ ಒಂದು ಭಾರತೀಯ ಅಂತ ಅರಿವು ಬರಲಿ ಅಂತ ಅವರ ಪ್ರಯತ್ನ ಬಂದಿತ್ತು. ಗಾಂಧೀಜಿ ಅವರದ್ದು ಉದ್ಭವ ಆಗಿ ಅವರ ಕರಿಯರ್ ನಮ್ಮ ದೇಶಕ್ಕೆ ಬರುವ ಮುಂಚಿತವಾಗಿ ನಾವೇ ಒಂದೇ ದೇಶ, ಒಂದೇ ಭಾರತ ವರ್ಷ ಅಂತ ಅರಿವು ಇರಲಿಲ್ಲ. ತಮ್ಮೆಲ್ಲರಿಗೆ ಗೊತ್ತಿರ್ಬೋದು. ನಾವೇ ಒಂದು ಮೈಸೂರು ಸ್ಟೇಟು, ನಾವೇ ಒಂದು ಮರಾಠ ಸ್ಟೇಟು, ನಾವೇ ಕಳಿಂಗ, ಈ ಥರ ಬೇರೆ ಬೇರೆ ರಾಜವಂಶಗಳಲ್ಲಿ ನಾವೇ ಡಿವೈಡೆಡ್ ಆಗಿ ಪಾಲಾಗಿ ನಮ್ಮ ದೇಶ ಇತ್ತು. ಒಂದೇ ದೇಶ, ನಾವೇ ಒಂದೇ ದೇಶದ ಸಂತತಿಗಳು, ನಾವೇ ಒಂದು ಭಾರತ ವರ್ಷ ಅಂತ ಅರಿವಿರಲಿಲ್ಲ. ಆ ಅರಿವು ಮೂಡಿಸುವಂಥ ವ್ಯಕ್ತಿತ್ವ ಯಾರು ಹೇಳಿದರೆ ಮಹಾತ್ಮ ಗಾಂಧೀಜಿಯವರು. ಸೆಕೆಂಡ್ ಪಾಯಿಂಟ್ ಹೇಳಿದರೆ ನಮ್ಮ ದಕ್ಷಿಣ ಕನ್ನಡಕ್ಕೆ ಬಹುಶಃ ನನಗೆ ಬಿ ಅವರು ಕರೆಕ್ಟ್ ಮಾಡಬೇಕು. ನನಗೆ ಗೊತ್ತಿರೋ ಮಟ್ಟಿಗೆ ಗಾಂಧೀಜಿ 3 ಸತಿ ಬಂದಿದ್ದಾರೆ. 1920, 1927 ಮತ್ತು 1934. 34ರಲ್ಲಿ ಬಂದು ಇಲ್ಲಿ ಪುತ್ತೂರದಲ್ಲಿ, ಇಲ್ಲಿ ಅಶ್ವತ್ಥಕಟ್ಟೆ ಅಂತ ಈ ಜಾಗಕ್ಕೆ ಹೆಸರಿತ್ತು. ಅಲ್ಲಿ ಗಾಂಧಿ ಅವರು ಬಂದು ಕೂತ್ಕೊಂಡು 3 ವಿಚಾರಗಳು ಹೇಳಿದರು. ಅದರ ಬಗ್ಗೆ ಯಾರಿಗೆ ಗೊತ್ತಿದ್ರೆ ನನಗೆ ಹೇಳಿ. 3 ವಿಚಾರವನ್ನು ಇಲ್ಲಿ ಬಂದು, ಇಲ್ಲಿ ಕೂತು ಸುಳ್ಯದಿಂದ ನಡ್ಕೊಂಡು ಬಂದರು. ಶಿವರಾಮ್ ಕಾರಂತ್ ಅವರಿಗೆ ಇಲ್ಲಿ ವೆಲ್ಕಮ್ ಮಾಡಿದರು. 3 ವಿಚಾರಗಳು ಹೇಳಿದರು ಪ್ರಮುಖವಾಗಿ ಇಲ್ಲಿ ಬಂದು ಪುತ್ತೂರಲ್ಲಿ. ನಾನು ಹೇಳ್ತೀನಿ, ಅದನ್ನು ನಮ್ಮ ಎಸ್ಪೆಷಲಿ ನಮ್ಮ ವಿದ್ಯಾರ್ಥಿಗಳನ್ನು ನೆನಪಿಡಬೇಕು ತಾವು. ಮೊದಲಿನ ವಿಚಾರ ಏನು ಹೇಳಿದ್ರು ಅಂತ ಹೇಳಿದರೆ, ಇದು ಜಾತಿವಾದ, ಕೋಮುವಾದ ಇರಬಾರದು. ನಾವೇ ಎಲ್ಲ ಭಾರತೀಯರು, ನಾವೇ ಎಲ್ಲ ಸಮಾನತೆ ಇರಬೇಕು ನಮ್ಮ ಸಮಾಜದಲ್ಲಿ. ಆವಾಗ ದಲಿತ ಸಮಾಜಕ್ಕೆ ಸ್ವಲ್ಪ ಕಿರುಕುಳ ಕೊಡ್ತಾಯಿದ್ರು ಕೆಲವು ವ್ಯಕ್ತಿಗಳು, ಕೆಲವು ಪರ್ಟಿಕ್ಯುಲರ್ ಒಂದು ಕ್ಲಾಸ್ ಆಫ್ ಸೊಸೈಟಿ. ಇಲ್ಲಿ ಅವರು ಒಂದು ಬಾವಿ ಕೂಡ ನನ್ನ ಪ್ರಕಾರ ಮಾಡಿ ಹೋಗಿದ್ದಾರೆ. ಎಲ್ಲರಿಗೆ ಸಮಾನವಾಗಿ ನೀರು ಸಿಗಲಿ ಅಂತ. ದೇವರು ವ್ಯತ್ಯಾಸ ಮಾಡ್ತಾ ಇಲ್ಲ, ಎಲ್ಲರಿಗೆ ಸಮಾನವಾಗಿ ನೀರು ಕೊಡ್ತಾ ಇದ್ದಾರೆ. ಮನುಷ್ಯಕ್ಕೆ ವ್ಯತ್ಯಾಸ ಮಾಡಲಿ ಅಂತ ಮೊದಲಿನ ವಿಚಾರ ಇಲ್ಲಿ ಕೂತ್ಕೊಂಡು ಹೇಳಿದ್ರು. ಅದನ್ನು ನಾವೇಗಳು ತಿಳ್ಕೊಂಡು ನಮ್ಮ ಜೀವನದಲ್ಲಿ ಕೂಡ ಅದನ್ನು ಆಚರಿಸಬೇಕು. ಬರೀ ಇಲ್ಲಿ ಆಚರಣೆ ಮಾಡಿದರೆ, ಗಾಂಧೀಜಿ ಬಗ್ಗೆ ಮಾತಾಡಿದರೆ, ಅವರಿಗೆ ಮಾಲಾರ್ಪಣೆ ಕೊಟ್ಟಿದ್ದಾರೆ, ಅದರದ್ದು ಒಂದು ಸ್ವಲ್ಪ ಪ್ರಾಮುಖ್ಯತೆ ಇರ್ತದೆ. ಬಟ್ ಅದರದ್ದು ಜಾಸ್ತಿ ಇಂಪಾರ್ಟೆನ್ಸ್ ಇರಲ್ಲ. ಜಾಸ್ತಿ ಇಂಪಾರ್ಟೆನ್ಸ್ ಯಾವುದು ವಿಚಾರಕ್ಕೆ? ಅವರ ವಿಚಾರಗಳು, ಅವರ ಪ್ರವಚನಗಳು, ಅವರ ಆದರ್ಶಗಳು, ತತ್ವಗಳು ನಾವೇ ನಮ್ಮ ಲೈಫ್ನಲ್ಲಿ ಆಚರಿಸಿ, ಅನುಪಾಲಿಸಿ ಆ ಥರ ಕೆಲಸ ಮಾಡ್ತಾ ಹೋದರೆ ನಮ್ಮ ದೇಶಕ್ಕೋಸ್ಕರ, ನಮ್ಮ ರಾಜ್ಯಕ್ಕೋಸ್ಕರ, ನಮ್ಮ ಸಮಾಜಕ್ಕೋಸ್ಕರ ಅದು ಒಂದು ಫಿಟ್ಟಿಂಗ್ ಟ್ರಿಬ್ಯೂಟ್ ನಮ್ಮ ಮಹಾತ್ಮ ಗಾಂಧೀಜಿಯವರು. ಮೊದಲನೇ ವಿಚಾರ. ಎರಡನೇ ವಿಚಾರ ಏನು ಹೇಳಿದರು? ಎರಡನೇ ವಿಚಾರ ಇಲ್ಲಿ ಕೂತ್ಕೊಂಡು ಅವರು ಗ್ರಾಮ ಸ್ವರಾಜ್ಯ ಬಗ್ಗೆ ಮಾತಾಡಿದರು. ಗ್ರಾಮ ಸ್ವರಾಜ್ಯ ಬಹುಶಃ ಕೆಲವರಿಗೆ ಗೊತ್ತಿರ್ಬೋದು, ಕೆಲವರಿಗೆ ಗೊತ್ತಿರೋದಿಲ್ಲ. ಪಂಚಾಯತ್ ರಾಜ್ ಸಿಸ್ಟಮ್ ನಮ್ಮ ಭಾರತದಲ್ಲಿ
ಈ ಒಂದು ಭಾವನೆದು ಈ ಒಂದು ಕಲ್ಪನೆದು ಉತ್ಪತ್ತಿಯಾಗಿದೆ ಮಹಾತ್ಮ ಗಾಂಧೀಜಿ. ಗ್ರಾಮ ಸ್ವರಾಜ್ಯ ಅಂತ ಅವರ ಕಾನ್ಸೆಪ್ಟ್ ಇತ್ತು, ಅವರ ವಿಚಾರ ಇತ್ತು. ಅದು ಮುಂದೆ ಹೋಗಿ ಪಂಚಾಯತ್ ರಾಜ್ ಅಂತ ಬಂದು ಈಗ ನಾವು ನೋಡ್ತಾ ಇದ್ವಿ, ಮುನ್ಸಿಪಾಲಿಟಿ ಆಗಿದೆ, ಸ್ಥಳೀಯ ಸಂಸ್ಥೆಗಳು ಆಗಿದೆ. ನಾವು ನೋಡ್ತಾ ಇದ್ವಿ ಪಂಚಾಯತು, ಅರ್ಬನ್ ಲೋಕಲ್ ಬಾಡಿ, ರೂರಲ್ ಲೋಕಲ್ ಬಾಡಿ ಅಂತ. ನಮ್ಮ ಜನರಿಗೆ ಅವರದು ಖುದ್ದು ಸ್ವಂತ ಸರ್ಕಾರ ಸಿಗಲಿಲ್ಲ. ನಮ್ಮ ಮಧ್ಯೆಯಿಂದಲೇ ನಾವು ಆಯ್ಕೆ ಮಾಡಿ ನಾಯಕರಿಗೆ ಆಯ್ಕೆ ಮಾಡ್ತೀವಿ, ಅವರು ನಮಗೋಸ್ಕರ ಕೆಲಸ ಮಾಡ್ತಾರೆ. ಅದನ್ನು ಗಾಂಧೀಜಿ ಅವ್ರದ್ದು ಐಡಿಯಾ ಆಯಿತು. ಇಲ್ಲಿ ಕೂತ್ಕೊಂಡು ಮಾತಾಡಿದ್ರು. ಮತ್ತು ಕೊನೆಗೆ ಅವರು ಸ್ವದೇಶಿ ಬಗ್ಗೆ ಮಾತಾಡಿದ್ರು. ಸ್ವದೇಶಿ ಅಂದರೆ ಸೆಲ್ಫ್ ರಿಲಯನ್ಸ್ ಅಂತ ಹೇಳ್ತೀವಿ. ನಮ್ಮ ದೇಶ, ನಮ್ಮ ದೇಶದ ಪ್ರಾಡಕ್ಟ್ಸು, ನಮ್ಮ ದೇಶದ ಜನರ ಬಗ್ಗೆ, ನಮ್ಮ ಭಾಷೆ ಬಗ್ಗೆ, ನಮ್ಮ ಸಂಪ್ರದಾಯ ಬಗ್ಗೆ, ನಮ್ಮ ಸಂಸ್ಕೃತಿ ಬಗ್ಗೆ ನಮಗೆ ಹೆಮ್ಮೆ ಇದೆ. ಕನ್ನಡ ಆಗಲಿ, ತುಳು ಆಗಲಿ, ಹಿಂದಿ ಆಗಲಿ, ನಮ್ಮ ದೇಶದಲ್ಲಿ ಬಹುಶಃ ಇಡೀ ಪ್ರಪಂಚದಲ್ಲಿ ಎಷ್ಟೊಂದು ಭಾಷೆಗಳು, ಎಷ್ಟೊಂದು ಸಂಸ್ಕೃತಿ, ಎಷ್ಟೊಂದು ಸಂಪ್ರದಾಯ ನಮ್ಮ ದೇಶದಲ್ಲಿ ಇದೆ, ಬೇರೆ ಯಾವುದೂ ದೇಶದಲ್ಲಿ ಇಲ್ಲ, ಖಂಡಿತ ಇಲ್ಲ. ಈ ಒಂದು ಭೌತಿಕತೆಯಲ್ಲಿ ಏಕತೆ ಅಂತ ನಾವು ಹೇಳ್ತೀವಿ, ಅದು ಕೂಡ ಮಹಾತ್ಮ ಗಾಂಧೀಜಿಯವರದ್ದು ಒಂದು ವಿಚಾರ. ಸೊ ಜಾಸ್ತಿ ನಾನು ಉದ್ದ ಮಾತಾಡೋದಿಲ್ಲ, ಬಿಕಾಸ್ ಎಷ್ಟು ಒಂದು ಅವರು ಇಲ್ಲಿ ಕೂತ್ಕೊಂಡು ಮಾತಾಡಿದ್ರು, ನಾನು ಎಷ್ಟು ಓದ್ಕೊಂಡು ಬಂದಿದ್ದೆ ಅದನ್ನು ನಾನು ಹೇಳ್ತಾ ಇದ್ದೀನಿ. ತಾವುಗಳು ಕೂಡ ಎಲ್ಲರೂ ನಮ್ಮ ಎಸ್ಪೆಷಲಿ ಚಿಕ್ಕ ಮಕ್ಕಳು ತಾವು ಸ್ವಲ್ಪ ಓದಬೇಕು. ಓದದೆ ನಮಗೆ ಗೊತ್ತಾಗೋದಿಲ್ಲ, ತಿಳಿವು ಇರೋದಿಲ್ಲ, ಅರಿವು ಇರೋದಿಲ್ಲ. ಸೊ ಅನ್ಲೆಸ್ ಯು ನೋ ಏನಾಗಿದೆ, ಏನು ಸ್ಯಾಕ್ರಿಫೈಸು ಬಲಿದಾನ ಮಾಡಿದ್ದಾರೆ ನಮ್ಮ ಹಿರಿಯರು ಈ ದೇಶಕ್ಕೋಸ್ಕರ, ಈ ಸಮಾಜಕ್ಕೋಸ್ಕರ, ನಾವೇ ಇಲ್ಲಿ ಫ್ರೀಯಾಗಿ ಕೂತ್ಕೊಂಡು ಆಚರಣೆ ಮಾಡುವಂಥದ್ದು ಯಾರು ಮಾಡಿ ನಮಗೆ ಅನುಭವಿಸ್ಕೊಳ್ತಾರೆ ಅಂತ ಅದು ಅರಿವು ಇಲ್ಲದೆ ದೆನ್ ಮುಂದೆ ಒಂದು ಒಳ್ಳೆಯ ಮನುಷ್ಯ ಆಗಲಿಕ್ಕೆ, ಒಳ್ಳೆಯ ಕೆಲಸ ಮಾಡಲಿಕ್ಕೆ ಸಾಧ್ಯ ಇರೋದಿಲ್ಲ. ದಯವಿಟ್ಟು ಸ್ವಲ್ಪ ಓದಿ ತಾವುಗಳು, ಎಸ್ಪೆಷಲಿ ನಮ್ಮ ಬಿ ಅವರಿಗೆ ನಾನು ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಾವು ಮಹಾತ್ಮ ಗಾಂಧೀಜಿ ಅವರದ್ದು ಎಸ್ಪೆಷಲಿ ಕೆಲವು ಪುಸ್ತಕಗಳು, ಸತ್ಯಾನ್ವೇಷಣ ಆಗಲಿ, ಮತ್ತು ಅವರದ್ದು ಹಿಂದ್ ಸ್ವರಾಜ್ ಆಗಲಿ, ಯಂಗ್ ಇಂಡಿಯಾ ಅಂತ ಅವರು ಜರ್ನಲಿಸ್ಟ್ ಕೂಡ ಇದ್ದರು. ಗಾಂಧೀಜಿ ಅವರು ಒಂದು ಮಾಧ್ಯಮದಲ್ಲಿ ಕೂಡ ಕೆಲಸ ಮಾಡ್ತಾರೆ. ಅವರು ಒಂದು ಇದು ನ್ಯೂಸ್ ಪೇಪರ್ ಬರಿತಾ ಇದ್ರು, ದಿ ಯಂಗ್ ಇಂಡಿಯಾ. ನಾವು ಗೂಗಲ್ ಮಾಡಿದರೆ ಎಲ್ಲರೂ ಎಲ್ಲ ಇನ್ಸ್ಟಾಗ್ರಾಮ್ ಗೂಗಲ್ ಮಾಡ್ತಾ ಇರ್ತೀವಿ, ಮಕ್ಕಳು ಎಲ್ಲ ಮೊಬೈಲ್ ಫೋನ್ ಈಗ ಭಾಳ ನಿಮಗೆ ಅಭ್ಯಾಸ ಆಗಿಬಿಟ್ಟಿದೆ. ಸ್ವಲ್ಪ ಗೂಗಲ್ ಮಾಡಿ ದ ಯಂಗ್ ಇಂಡಿಯಾ, 1-2 ಪೇಪರ್ ಓದಿ ಗಾಂಧೀಜಿಯವರು ಏನು ಬರಿತಾ ಇದ್ರು, ಯಾಕೆ ಬರಿತಾ ಇದ್ರು ಅಂತ. ಭಾಳ ನಿಮಗೆ ಅನುಕೂಲ ಆಗುತ್ತೆ, ಭಾಳ ನಿಮಗೆ ಒಂದು ಧೈರ್ಯ ಸಿಗುತ್ತೆ ಲೈಫ್ನಲ್ಲಿ. ಕರೆಕ್ಟ್ ಕೆಲಸ ಮಾಡಲಿಕ್ಕೆ ಭಯ ಇರಬಾರ್ದು ಅಂತ ಗಾಂಧೀಜಿಯವರು ಹೇಳ್ತಿದ್ರು. ಅದನ್ನು ತಾವುಗಳು ಓದಿದರೆ ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ, ಆತ್ಮವಿಶ್ವಾಸ ಬರುತ್ತೆ. ನಮ್ಮ ಅವರು ಗಾಂಧೀಜಿಯವರು ಈ ಥರ ಎಲ್ಲ ಮಾಡಿ ಹೋಗಿದ್ದಾರೆ ಅಂತ ಗೊತ್ತಾಯ್ತಲ್ಲ. ಸೊ ಇನ್ನೂ ಜಾಸ್ತಿ ಮಾತಾಡೋದಿಲ್ಲ ನಾನು. ಸೊ ತಮ್ಮ ಎಲ್ಲರಿಗೆ ಇಲ್ಲಿ ಬಂದಿದ್ದೀರಿ, ಈ ಆಚರಣೆಗೆ ಸೇರಿಸ್ತೀರಿ, ಅದಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಮತ್ತು ಇಷ್ಟೇ ಒಂದು ಹೇಳ್ತಾ ನಾನು ನನ್ನ ಭಾಷೆಯನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಜುಬಿನ್ ಅವರು ನಿಜವಾಗಿ ನಾವು ಪುತ್ತೂರಿನವರು, ಆದರೆ ಗಾಂಧೀಜಿಯವರು ಇಲ್ಲಿ ಬಂದು ಏನು ಮಾತಾಡಿದ್ದಾರೆ ಅಂದರೆ ನಿಜವಾಗಿ ನಮಗೂ ಗೊತ್ತಿರಲಿಲ್ಲ. ಅದನ್ನು ಅವರು ನಮಗೆ ತಿಳಿಸಿಕೊಟ್ಟಿದ್ದಾರೆ, ಅವರಿಗೆ ತುಂಬ ಧನ್ಯವಾದಗಳು. ಹಾಗೆ ಈಗ ಗಾಂಧೀಜಿಯವರಿಗೆ ಮಾಲಾರ್ಪಣೆ, ಗಣ್ಯರು ಗಾಂಧೀಜಿಯವರಿಗೆ ಮಾಲಾರ್ಪಣೆ ಮಾಡ್ತಿದ್ದಾರೆ. बोलो भारत माता की, बोलो भारत माता की, महात्मा गांधी की, महात्मा गांधी की, वंदे वंदे वंदे, बोलो भारत माता की. ಭಾರತ್ ಮಾತಾ ಕಿ ಯುವ ಸಹಾಯಕ ಆಯುಕ್ತರಾದ ಜುಬಿನ್ ಅವರಿಗೆ ಧನ್ಯವಾದಗಳು. ಹಾಗೆ ಎಲ್ಲರಲ್ಲೂ ಅವರು ಒಳ್ಳೆಯ ಮೌಲ್ಯಗಳನ್ನು ಬೆಳೆಸಿಕೊಳ್ಳಿ ಎಂದು ತುಂಬ ಹೃದಯದ ಧನ್ಯವಾದಗಳು. ರಾಷ್ಟ್ರ ಧ್ವಜವನ್ನು ಎತ್ತಿ ಹಿಡಿಯುವುದರ ಮೂಲಕ ಇಲ್ಲಿಂದ ಜಾಥಾ ನಡೆಯಲಿದೆ. ದಯವಿಟ್ಟು ನಡಿಗೆ ಕಾಂಗ್ರೆಸ್ ಕಚೇರಿಗೆ ಹೋಗಿ ಅಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಮುಖಾಂತರ ಝೂಮ್ ಮೀಟಿಂಗ್ ನಡೆಯಲಿದೆ. ಇದರಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಬೇಕಂತ ತಮ್ಮಲ್ಲಿ ವಿನಂತಿ ಮಾಡುತ್ತಾ ಈ ಕಾರ್ಯಕ್ರಮಕ್ಕೆ ಅರ್ಪಣೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ವಿನಂತಿ.
ರಾಷ್ಟ್ರಧ್ವಜವನ್ನು ಹಿಡಿದು ಗಾಂಧಿ ನಡಿಗೆಯಲ್ಲಿ ಎಲ್ಲರೂ ಭಾಗಿಯಾಗಬೇಕಾಗಿ ಕೇಳಿಕೊಳ್ಳುತ್ತೇನೆ. भारत माता के बोलो, भारत माता के महात्मा गांधी जी के ನನ್ನ ಆಯ್ಕೆ ಆಶೀರ್ವಾದ. 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 ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ. ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.